ಆಹಾರ ಕಿಟ್ ವಿತರಣೆಯಲ್ಲಿ ತಾರತಮ್ಯ ಆಗಿಲ್ಲ. ನರಿಕೊಂಬು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವಿನುತಾ ಪುರುಷೋತ್ತಮ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನರಿಕೊಂಬು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಹೆಸರು ನೋಂದಾಯಿಸಿರುವ 700 ಕಾರ್ಮಿಕರ ಪೈಕಿ ಈಗಾಗಲೇ 450ಕ್ಕೂ ಹೆಚ್ಚು ಕಾರ್ಮಿಕರಿಗೆ ಕಿಟ್ ಅನ್ನು ವಿತರಿಸಲಾಗಿದೆ. ಇಲಾಖೆಯಲ್ಲಿ ನೋಂದಾವಣೆಯಾಗಿರುವ ಸದಸ್ಯರಿಗೆ ಮಾತ್ರವೇ ಕಿಟ್ ಅನ್ನು ವಿತರಿಸಲಾಗಿದ್ದು, ಈ ಕಿಟ್ ವಿತರಣೆಯಲ್ಲಿ ಯಾವುದೇ ರೀತಿಯ ತಾರತಮ್ಯ ಆಗಿಲ್ಲ. ಅಂತಹ ಯಾವುದೇ ತಾರತಮ್ಯವಾಗಿದ್ದಲ್ಲಿ ಕಾಂಗ್ರೆಸ್ ನಾಯಕರು ಇದಕ್ಕೆ ಪೂರಕ ದಾಖಲೆಯನ್ನ ಪಂಚಾಯಿತಿಗೆ ಒಪ್ಪಿಸಲಿ ಎಂದು ನರಿಕೊಂಬು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವಿನುತಾ ಪುರುಷೋತ್ತಮ ನಾಯ್ಕ ಸವಾಲೆಸೆದಿದ್ದಾರೆ. ಬಿಸಿ ರೋಡಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಕಾರ್ಮಿಕರ ಕಿಟ್ ದಿನಸಿ ಅಂಗಡಿಯಲ್ಲಿ ಪತ್ತೆಯಾಗಿದೆ ಎಂದು ಕಾಂಗ್ರೆಸ್ ನಾಯಕರು ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟು ಅಪಪ್ರಚಾರ ಮಾಡುತ್ತಿದ್ದು, ಇದನ್ನ ಪಂಚಾಯಿತಿ ಆಡಳಿತ ಹಾಗೂ ಬಿಜೆಪಿ ಖಂಡಿಸುತ್ತದೆ ಎಂದು ಹೇಳಿದರು. ದಿನಸಿ ಅಂಗಡಿಯಲ್ಲಿ ಕಿಟ್ ಶೇಖರಿಸಿಟ್ಟು ಗೋಲ್ಮಾಲ್ ನಡೆಸಿದೆ ಎಂಬ ಕಾಂಗ್ರೆಸ್ನ ಆರೋಪ ಶುದ್ಧ ಸುಳ್ಳು ಎಂದು ಸ್ಪಷ್ಟಪಡಿಸಿದ ಅಧ್ಯಕ್ಷೆ ವಿನುತಾ, ಅಷ್ಟು ಸಂಖ್ಯೆಯ ಕಿಟ್ ಪಂಚಾಯಿತಿಯಲ್ಲಿ ದಾಸ್ತಾನಿಡುವುದು ಕಷ್ಟ ಆಗಿರೋದ್ರಿಂದ ಶೇಡಿಗುರಿಯಲ್ಲಿರುವ ಸೇವಾ ಕೇಂದ್ರದಲ್ಲಿ ದಾಸ್ತಾನಿಟ್ಟಿದ್ದು ನಿಜ ಎಂದವರು ತಿಳಿಸಿದ್ದಾರೆ. ಇದೇ ಕೇಂದ್ರದಲ್ಲಿ ಈ ಹಿಂದೆಯೂ ಉಚಿತ ಆಯುಷ್ಮಾನ್ ಕಾರ್ಡ್ ನೋಂದಾವಣೆ, ಸರ್ಕಾರದ ಸೌಲಭ್ಯಗಳನ್ನ ಜನರಿಗೆ ತಲುಪಿಸುವ ಹಲವಾರು ಕಾರ್ಯಕ್ರಮಗಳು ನಡೆದಿದೆ. ಈ ಕೇಂದ್ರ ಹಾಗೂ ದಿನಸಿ ಅಂಗಡಿ ಸಾಕಷ್ಟು ದೂರ ಇದ್ದು, ಯಾರೋ ಕಿಡಿಗೇಡಿಗಳು ವಿಡಿಯೋ ಚಿತ್ರೀಕರಿಸಿ ಬಳಿಕ ಅದನ್ನ ಎಡಿಟ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ದಾರೆ ಎಂದು ಆರೋಪಿಸಿದ್ರು. ಇಂಚಿನೆಟ್ ನಮ್ಮ ಒರಿಯಗ್ಲಗಾಲ ಬೇರೆ ಭಾವ ಮಲ್ಪಂದೆ ಗಿಟ್ಟು ಕೊರ್ತಾನ್ ಪನ್ಪಿನ ಎನ್ನೊಂಜಿ ಅನುಭವ ಅಂಚನೆ ಮೊದಲು ಕಾಂಗ್ರೆಸ್ ತಕಲು ನಮ್ಮ ನೆಟ್ ದಿನಸಿ ಅಂಗಡಿ ಕಿಟ್ಟನದಿದ್ದು ಮಾರೋದಿಲ್ಲ ಪನ್ಪಿನ ಆರೋಪ ಮಲ್ತದೇರು ಎಂಕ್ಲ ಅಂಚಿನ ಒಂದು ತಪ್ಪು ಮಲ್ತದ್ದು ಎಂಕ್ಲ ಸೇವಾ ಕೇಂದ್ರ ಕಿಟ್ಟದಿದ್ದು ಅವೇನು ಜನಕ್ಲೆಗ್ ಮುಟ್ಟದ ಪನ್ಪಿನ ಎನ್ನೊಂಜಿ ಮನೋಭಾವನೆ. ಈ ಕಿಟ್ಟು ವಿತರಣೆ ಪಕ್ಷದ ಕಾರ್ಯಕರ್ತರು ಒಮ್ಮೆ ಒಂಜಿ ರೀತಿದ ಗೋಲ್ಮಾಲ್ ಮಲ್ಪಂದೆ ಕಿಟ್ಟು ಕೊಡ್ತೇರು ಕಿಟ್ಟು ಕೊಡ್ತೇರು ಗೋಲ್ಮಾಲ್ ನಡತದ ಐಕೊಂಜಿ ಸರಿಗಾಯಿನ ದಾಖಲೆನ ನಮ್ಮ ಕಾಂಗ್ರೆಸ್ ತಗಲಿ ಕೊರಡು ಪಂಪನ ಕಾಂಗ್ರೆಸ್ ತಗಲಿ ಸರಿಯಾದ ದಾಖಲೆ ಕೊರಡಂದು ಯಾನ ಪನಂದುಲ್ಲೆ. ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಪ್ರಕಾಶ್ ಮಡಿಮುಗೇರು, ಸದಸ್ಯರಾದ ಕಿಶೋರ್ ಶೆಟ್ಟಿ, ಪುರುಷೋತ್ತಮ ಎಸ್, ಅರುಣ್ ಬೋರ್ಗುಡ್ಡೆ, ರವಿ ಅಂಚನ್, ಚೇತನ್ ಏಲಪೆ, ರಂಜಿತ್ ಕೆದ್ದೇಲು, ನಾರಾಯಣ ಪೂಜಾರಿ ದರ್ಕಾಸು, ಉಷಾ ರಮಾನಾಥ್ ಮೊದಲಾದವರು ಉಪಸ್ಥಿತರಿದ್ದರು.